ಈಗ ನೀವು ಇದಕ್ಕೆ ತುಪ್ಪ ಸೇರಿಸ್ತಾ ಇದ್ರಿ, ಅದು ಯಾವುದಕ್ಕೆ? ಒಂಥರ ಮುದ್ದೆ ಬರೋದಕ್ಕನ? ಮುದ್ದೆ ಬರೋದಕ್ಕೆ ಸಹ, ಮತ್ತೆ ಫ್ಲೇವರ್ ಒಂಥರ ತುಪ್ಪ ಹಾಕಿದ್ರೆ ರುಚಿ ಅಲ್ವಾ. ಸ್ವೀಟಿಗೆ ಯಾವಾಗಲೂ ತುಪ್ಪ ಇದ್ರೇನೆ ರುಚಿ. ನೀವು ಅದನ್ನ ಸ್ವೀಟ್ ತರ ಮಾಡ್ತೀರಿ, ನಾನು ಮದ್ದು ತರನೇ ನೋಡ್ತಾ ಇದ್ದೀನಿ. ಎಸ್ ಮೇಡಮ್, ಸೊ ಫಸ್ಟಿಗೆ ಈಗ ನಮಗೆ ಯಾವ ರೆಸಿಪಿ ಹೇಳ್ಕೊಡ್ತಿದ್ವಿ? ಇವಾಗ ಶುಂಠಿ ಅದು ಬರ್ಫಿ ಹೇಳ್ಕೊಡ್ತಾ ಇದ್ದೇನೆ. ಶುಂಠಿ ಬರ್ಫಿ. ಶುಂಠಿ ಬರ್ಫಿ. ಸೊ ಇದು ಅಂದರೆ ಸಂಜೆ ಹೊತ್ತು ಇದು ಆ ಥರ ಹಾಗೆ ಆ ಥರ ಅಲ್ಲ. ಈ ಕೆಮ್ಮ ಎಲ್ಲ ಬಂದರೆ ಅದನ್ನೊಂದು ಸಣ್ಣ ಪೀಸ್ ಬಾಯಿಗೆ ಹಾಕೊಂಡು ಚೀವ್ ಮಾಡ್ತಾ ಇದ್ರೆ. ಈ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತಲ್ಲ, ಆ ಥರದ್ದೇನಾ? ಆ ಥರ ಅಲ್ಲ, ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ, ಸ್ವಲ್ಪ ಒಳ್ಳೇದಾಗತ್ತೆ, ಗಂಟ್ಲಿಗೆ ಒಳ್ಳೇದಾಗತ್ತೆ, ಶೀತ ಎಲ್ಲ ಆದಾಗ. ಟೈಮ್ ವೇಸ್ಟ್ ಮಾಡೋದು ಬೇಡ, ಹಾಗಾದ್ರೆ ಸ್ಟಾರ್ಟ್ ಮಾಡೋ. ಓಕೆ. ಎಸ್ ಮೇಡಮ್, ಹೇಗೆ ಏನು ಇದನ್ನು ಏನು ಕೊಡಲಿ? ಇದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಶುಂಠಿ, ಹಾಲು ತಗೊಳ್ಳಿ. ಶುಂಠಿ 1 ಕಪ್ಪು ಶುಂಠಿ, ಅದು ರುಬ್ಲಿಕ್ಕೆ ಸ್ವಲ್ಪ ಹಾಲು. ಓಕೆ, ಸ್ವಲ್ಪ ಹಾಕಿದರೆ ಸಾಕು. ಸ್ವಲ್ಪ ಸಣ್ಣ ಆಗಲಿಕ್ಕೆ, ಮತ್ತು ಸ್ವಲ್ಪ ತೆಂಗಿನಕಾಯಿ. ಹಾಂ ಹಾಂ, ಇದಿಷ್ಟನ್ನು ರುಬ್ಕೊಳ್ಬೇಕು. ಸಣ್ಣ ಫೈನ್ ಪೇಸ್ಟ್. ಹಾಂ, ಫೈನ್ ಪೇಸ್ಟ್ ಆಗಬೇಕು. ಹಾಂ, ಸಾಕು. ಸರಿ. ಇದರಲ್ಲಿ ಶುಂಠಿಯಲ್ಲಿ ಸ್ವಲ್ಪ ಬಲ್ತಿರೋದೇ ಇರುತ್ತೆ, ಸ್ವಲ್ಪ ಎಳತ್ತಿರುತ್ತೆ. ಎಳತ್ತಾದ್ರೆ ಡೈರೆಕ್ಟ್ ನೀವು ಮಿಕ್ಸಿಗೆ ಹಾಕ್ಬೋದು. ಬಲ್ತಿದ್ದಾದ್ರೆ ಮಿಕ್ಸಿಗೆ ಹಾಕಿ ರಸ ತೆಗೆದು ಅದರಿಂದ ಮಾಡಬೇಕು, ಇಲ್ಲಾಂದ್ರೆ ಅದು ಒಂಥರ ನಾರ್ ಅಂಶ ಸಿಗುತ್ತೆ. ಇದು ಎಳೆ ಶುಂಠಿ ಆಗ್ಲಿಕ್ಕೆ ಹೋಗಿ ಡೈರೆಕ್ಟ್ ಮಿಕ್ಸಿಗೆ. ಇನ್ನು ಇದಕ್ಕೆ ಒಂದು ಪಾತ್ರೆ ಬೇಕು ಗೊಟಾಯಿಸ್ಲಿಕ್ಕೆ. ಗ್ಯಾಸ್ ಆನ್ ಮಾಡ್ಕೊಳ್ಳೋದಾ? ಹೌದು, ಗ್ಯಾಸ್ ಆನ್. 1 ಕಪ್ಪು ಶುಂಠಿಗೆ 2 ಕಪ್ಪಿನಷ್ಟು ಬೆಲ್ಲ. ಸಕ್ಕರೆಯಿಂದ ಮಾಡ್ಬೋದು, ಆದರೆ ಸಕ್ಕರೆ ಅಷ್ಟು ಒಳ್ಳೇದಲ್ಲ, ಬೆಲ್ಲ ಒಳ್ಳೇದು ಅಂತ ಬೆಲ್ಲದಿಂದನೇ ಮಾಡುವ ಅಂತ ಹೇಳಿ. 2 ಕಪ್ ಬೆಲ್ಲ. 1 ಕಪ್ ಶುಂಠಿಗೆ 2 ಕಪ್ ಬೆಲ್ಲ. ಅಂದರೆ ಶುಂಠಿ ಖಾರ ಇರುತ್ತಲ್ಲ, ಅದಕ್ಕೋಸ್ಕರ 2 ಕಪ್ಪು ಬೆಲ್ಲ. ಸಿಮ್ಮಲ್ಲಿ ಇಡಬೇಕಾ? ಸಿಮ್ಮಲ್ಲಿ. ನೀರೇನಾದರೂ ಸ್ವಲ್ಪ ನೀರು ಬೇಕು ಬೆಲ್ಲ ಕರಗಲಿಕ್ಕೆ. ಸಾಕು ಮೇಡಮ್, ಸಾಕು. ಇದನ್ನು ಚೆನ್ನಾಗಿ ಗೊಟಾಯಿಸ್ಬೇಕು. ನೂಲು ಪಾಕ ಬರುವಷ್ಟು ಗೊಟಾಯಿಸ್ಬೇಕು. ಒಂದೆಳೆ ಪಾಕ, ಒಂದೆಳೆ ಹೀಗೆ ಸ್ಟಿನ್ ಥರ ಬರಬೇಕು. ಹೀಗೆ ನೋಡುವಾಗ ಕೊನೆಗೆ ಇದು ರುಬ್ಬಿದ್ದು ಶುಂಠಿನ ಅದಕ್ಕೆ ಹಾಕಿ ಗೊಟಾಯಿಸಿ. ಸೊ ಇದು ಹಾಗಾದ್ರೆ ತುಂಬಾ ಟೈಮ್ ಇಟ್ಕೊಳಕ್ಕಾಗತ್ತೆ. ನೂಲ್ ಪಾಕ ಎಲ್ಲ ಬಂದ್ರೆ ಒಂದು 15 ದಿವಸ ಹಾಗೆ ನೀವು ಹೊರಗಡೆ ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಟ್ಕೊಂಡು ತಿನ್ಲಿಕ್ಕೆ ರುಚಿ ಇರುತ್ತೆ. ಮಾತ್ರ ದೊಡ್ಡ ದೊಡ್ಡ ಪೀಸ್ ತಿನ್ಲಿಕ್ಕಾಗಲ್ಲ, ಸಣ್ಣ ಸಣ್ಣ ಪೀಸು ಬಾಯಿಗೆ ಹಾಕೊಂಡು ಚೂ ಮಾಡಿದ್ರೆ. ಅದಕ್ಕೆ ಹೇಳಿದೆ ಚಾಕ್ಲೇಟ್ ತರ ಅದನ್ನ ತಿನ್ಬಹುದಾ ಅಂತ ಹೇಳಿ. ಮಳೆಗಾಲ ಚಳಿಗಾಲಕ್ಕೆ ಶೀತ ಕೆಮ್ಮಕ್ಕೆಲ್ಲ ತುಂಬಾ ಒಳ್ಳೆಯದು. ಅದೇ ಬೇಸಿಗೆಯಲ್ಲಿ ಹೀಟ್ ಆಗುತ್ತೆ. ಬೇಸಿಗೆಯಲ್ಲಿ ಸೊ ಚಿಕ್ಕದಾಗಿ ಹಾಗೆ ಮಾಡಿ ನಾವು ರ್ಯಾಪ್ ಮಾಡಿ ಇಟ್ಕೊಂಡ್ರೆ ನಾವೆಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ಸಹ ತಿನ್ಲಿಕ್ಕೆ ಒಳ್ಳೇದಾಗತ್ತೆ. ಚೆನ್ನಾಗಿರುತ್ತೆ. ಇದನ್ನು ಬರ್ಫಿ ಥರನೂ ಮಾಡ್ಬೋದು, ಹಲ್ವಾ ಥರನೂ ಮಾಡ್ಬೋದು. 1 ಸ್ಪೂನು ಈ ಬಾಣಂತಿರಿಗೆಲ್ಲ ಕೊಡ್ತಾರೆ, ಒಂದೊಂದು ಸ್ಪೂನ್ ಮೆದು ಮೆದು ಮಾಡಿ ಅದು ಹಲ್ವಾ ಥರನೇ ಇರುತ್ತೆ. ಇದು ಬರ್ಫಿ ಥರ ಪೀಸ್ ಪೀಸ್ ಮಾಡಿ ಗಟ್ಟಿಯಾಗಿ ಮಾಡ್ಬೇಕು. ಆಗ ಒಂದೆಳೆ ಪಾಕ ಸಾಕಾಗುತ್ತಾ? ಜಾಸ್ತಿ ಮಾಡಿದ್ರೆ ಬೇಗ ಆಗತ್ತೆ, ಗಟ್ಟಿ ಆಗತ್ತೆ, ಬೇಗ ಗಟ್ಟಿ ಆಗತ್ತೆ. ಈಗ ನೀವು ಬೆಲ್ಲ, ಇದು 1 ಕಪ್ ಶುಂಠಿಗೆ 2 ಕಪ್ ಬೆಲ್ಲ, 2 ಕಪ್ ಬೆಲ್ಲ ತಗೊಂಡಿದ್ದೀರಿ. ಇಫ್ ಸಪೋಸ್ ಸಕ್ಕರೆಯಲ್ಲಿ ಮಾಡ್ತೀನಿ ಅನ್ನೋರಿಗೆ ಅಷ್ಟೇ ಹಾಕಬೇಕು, ಪ್ರಮಾಣ ಅಷ್ಟೇ ಪ್ರಮಾಣ ಅಷ್ಟೇ. ನಾನು ಅಂದ್ರೆ ಇದು ಸಕ್ಕರೆ ಒಳ್ಳೇದಲ್ಲ, ಆದಷ್ಟು ಬೆಲ್ಲನೇ ಉಪಯೋಗ. ಇದೆಲ್ಲ ಬೆಲ್ಲದಲ್ಲೇ ಇದು ಸವಿದ್ರೆ ರುಚಿ ಜಾಸ್ತಿ. ಹೌದು. ಈಗ ಪಾಕ ಬಂದಿದೆ ನೋಡಿ, ಹೀಗೆ ನೋಡುವಾಗ ಗೊತ್ತಾಗುತ್ತೆ, ಒಂಥರ ನೂಲ್ ತರ ಬರುತ್ತೆ ನೋಡಿ, ಕೊನೆಗಾಗುವಾಗ ದಾರ ತರ ಬರುತ್ತೆ. ಓಕೆ. ಇವಾಗ ಇದಕ್ಕೆ ರುಬ್ಬಿದ್ದ ಶುಂಠಿ ಪೇಸ್ಟ್ ಇದಕ್ಕೆ ಹಾಕೋದು.
ಇದಕ್ಕೆ ಹಾಲು ಹಾಕಿದಿರಲ್ಲ, ಹಾಲು ಹಾಕಿದ್ರಿಂದ ಏನಿಲ್ಲ, ಅದು ಬೆಲ್ಲದಲ್ಲಿ ಸರಿ ಕುದೀತದೆ. ಕುದಿಯುವಾಗ ಅದ್ರದ್ದು ಇದೆಲ್ಲ ಹೋಗುತ್ತೆ, ಏನು ತೊಂದರೆ. ಅದು ರುಬ್ಲಿಕ್ಕೆ ತಕ್ಕ ಹಾಲು ಅಷ್ಟೇ, ತುಂಬ ಅಲ್ಲ. ಶುಂಠಿ ಗ್ರೈಂಡ್ ಆಗಲಿಕ್ಕೆ ಅಷ್ಟೇ. ಚಿಟಿಕೆ ಉಪ್ಪು, ಸ್ವಲ್ಪ ಕಾಳು ಮೆಣಸು ಪೌಡ್ರ್, ಸ್ವಲ್ಪ ಸಾಕು. ಇದು ಕುಟ್ಟಿ ಪುಡಿ ಮಾಡಬೇಕು ಅಂತ ಇಲ್ಲ, ಕಾಳು ಮೆಣಸನ್ನ ಜಜ್ಜಿ ಪುಡಿ ಮಾಡಬೇಕು. ಜಜ್ಜಿ ಪುಡಿನೇ ಪುಡಿ ಮಾಡಬೇಕು. ಸ್ವಲ್ಪ ತುಪ್ಪ, KC ಅವರ ಶುದ್ಧ ಹಸುವಿನ ತುಪ್ಪವನ್ನು ಹಾಕ್ತಿದ್ದೀರಿ. ಇದು ಅಂದರೆ ಪೂರ್ತಿ ಹಾಗೆ ಒಂದು ಮುದ್ದೆ ಥರ, ಅಂದರೆ ಮುದ್ದೆ ಬರಬೇಕಾ? ಮುದ್ದೆ ಥರ ಬರುತ್ತೆ. ಅದು ಕೊನೆಗೆ ಆಗುವಾಗ ಕೈಯಲ್ಲಿ ಹೀಗೆ ಉಂಡೆ ಮಾಡುವಾಗ ಉಂಡೆ ಥರ ಬಂದರೆ ಆವಾಗ ಆಗಿದೆ ಅಂತ ಅರ್ಥ. ಇಂಥದ್ದೆಲ್ಲ ಒಂದು ಚಿಕ್ಕ ವ್ರ್ಯಾಪರಲ್ಲಿ ವ್ರ್ಯಾಪ್ ಮಾಡಿ ಅಂಗಡಿಯಲ್ಲಿ ಸಿಗುತ್ತೆ. ಸೊ ಅದೊಂಥರ ಈ ಶೀತ ಆಗುವ ಹೆಚ್ಚಾಗಿ ತಗೊಳ್ತೀವಿ. ಇದು ಮನೆಯಲ್ಲೇ ಎಷ್ಟು ಸುಲಭದಲ್ಲಿ ಮಾಡ್ಬೋದು ನೋಡಿ. ಅದು ಕೂಡ ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಒಂದು, ಮತ್ತೆ ಇದಿಷ್ಟರಲ್ಲಿ ತುಂಬ ಚಿಕ್ಕ ಚಿಕ್ಕ ಗೋಳಿ ಥರ ಆದರೆ ತುಂಬ ಮಾಡ್ಕೊಳ್ಳಿಕ್ಕಾಗತ್ತೆ. ಹೌದು. ಸೊ ಟ್ರಾವೆಲಿಂಗ್ ಅಥವಾ ಏನಾದರೂ ನಮಗೆ ಇದು ಗಂಟ್ಲಲ್ಲಿ ಕೆರೆತ ಇದ್ದಾಗ ತುಂಬ ಒಳ್ಳೆಯದಾಗುತ್ತೆ. ಹೌದು. ಈಗ ನೀವು ಇದಕ್ಕೆ ತುಪ್ಪ ಸೇರಿಸ್ತಾ ಇದ್ರಿ, ಅದು ಯಾವುದಕ್ಕೆ? ಒಂಥರ ಮುದ್ದೆ ಬರೋದಕ್ಕೆ ಸಹ, ಮತ್ತೆ ಫ್ಲೇವರ್ ಒಂಥರ ತುಪ್ಪ ಹಾಕಿದ್ರೆ ರುಚಿ ಅಲ್ವಾ? ಸ್ವೀಟಿಗೆ ಯಾವಾಗಲೂ ತುಪ್ಪ ಇದ್ರೇನೆ ರುಚಿ. ನೀವು ಅದನ್ನ ಸ್ವೀಟ್ ತರ ಮಾಡ್ತೀರಿ, ನಾನು ಮದ್ದು ತರನೇ ನೋಡ್ತಾ ಇದ್ದೀನಿ. ಸ್ವೀಟಿಗೆ ತುಪ್ಪ, ಮತ್ತೆ ಅದು ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ರುಚಿ ಕೊಡಲಿಕ್ಕೆ ಸ್ವಲ್ಪ ಉಪ್ಪು ಬೇಕು. ಪ್ರತಿ ಒಂದು ಸ್ವೀಟ್ ಮಾಡುವಾಗ ಚಿಟಿಕೆ ಉಪ್ಪು ಹಾಕಿದರೆ ನಿಮಗೆ ಅದರ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಗ್ತಾ ಬಂತು, ಇನ್ನೊಂದು 5 ನಿಮಿಷದಲ್ಲಿ ಆಗುತ್ತೆ. ಇದು ಕಲರ್ ಸಹ ಬೆಲ್ಲದ ಕಲರ್ ಹೋಗಿ ಸ್ವಲ್ಪ ಇನ್ನೂ ಕಲರ್ ಲೈಟ್ ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಗೋಲ್ಡನ್ ಕಲರ್ ಬರುತ್ತೆ. ಆ ರೀತಿ ಬರುತ್ತೆ? ನಾನು ಅನ್ಕೊಂಡೆ ಕಪ್ಪಾಗುತ್ತೆ. ಇಲ್ಲ ಮೇಡಮ್, ಗೋಲ್ಡನ್ ಕಲರ್ ಬರುತ್ತೆ. ಹೌದು, ನಾನು ಅನ್ಕೊಂಡೆ ಅದು ಬೇಯ್ತಾ ಅದು ಸ್ವಲ್ಪ ಕಪ್ಪಾಗಿ ಬರುತ್ತೆ. ಇಲ್ಲ, ಇದು ಹಸಿ ಶುಂಠಿ ಆದ ಕಾರಣ ಕಲರ್ ಚೇಂಜ್ ಬರುತ್ತೆ ನೋಡಿ, ಗೋಲ್ಡನ್ ಕಲರ್ ಬರುತ್ತೆ. ಈಗ ನೀವು ಹಸಿ ಶುಂಠಿ ಹಾಕಿದಿರಿ. ಹೌದು. ಇದನ್ನೇ ನಾವು ಒಣ ಶುಂಠಿ ಪುಡಿ ಹಾಕಿ ಮಾಡ್ಬೋದು. ಅದು ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಇರುತ್ತೆ ಅದು ಒಣ ಶುಂಠಿ. ಹೌದು. ಈಗ ಇಫ್ ಸಪೋಸ್ ನಾವು ಒಣ ಶುಂಠಿ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಎಷ್ಟು ಹಾಕೊಳ್ಬೇಕಾಗುತ್ತೆ? ಅದು ಮಿಕ್ಸಿಗೆ ಹಾಕಿ ಒಣ ಶುಂಠಿನ ಪುಡಿ ಮಾಡ್ಕೊಳ್ಬೇಕು, ಸೇಮ್ ಕ್ವಾಂಟಿಟಿ. ಪುಡಿ ಮಾಡಿ ಅದರ ಅಳತೆ, ಆ ಪುಡಿ ಎಷ್ಟಿದೆಯೋ ಅಷ್ಟು. ಬಟ್ ಅದು ತುಂಬಾ ಸ್ಟ್ರಾಂಗ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಅದೇ ಅದು ಖಡಕ್ ಇನ್ನೂ ಇರುತ್ತೆ. ಅವಾಗ ಇದು ಒಂದು ಚಿಕ್ಕ ಗೋಳಿ ಅಂದ್ರೆ ಅದರ ಅರ್ಧ ಸಾಕು ಆ ಥರ ಸಾಕಾಗುತ್ತೆ. ಹೌದು. ಮುಗಿತಾ ಬಂತು. ಇದನ್ನ ಕೈ ಬಿಡದೆ ಇದನ್ನ ತಿರುಗ್ತಾ ಇರಬೇಕು, ಅಂದ್ರೆ ಸೀದಾ ಹೋಗುತ್ತೆ ಅಂತ. ಎಲ್ಲ ಸಣ್ಣ ಉರಿಲಿ ಇಟ್ಕೊಂಡು ಬೇಕಾದ್ರೆ ಆ ಕಡೆ ಕೆಲಸ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಶುಂಠಿದು ಫ್ಲೇವರ್ ಅರೋಮಾ ಬರ್ತಾ ಇದೆ, ಒಳ್ಳೆ ಬರ್ತಾ ಇದೆ. ಸ್ವಲ್ಪ ಏಲಕ್ಕಿ ಪುಡಿ, ನೋಡಿ ಮೇಡಮ್, ಇದೀಗ ಒಂಥರ ನಿಮಗೆ ಹೇಗೆ ಆಗಿದೆ, ಈ ಮೈಸೂರು ಪಾಕ್ ಎಲ್ಲ ಮಾಡುವಾಗ ಹೀಗೆ ಗೂಡು ಥರ ಬರುತ್ತೆ ನೋಡಿ, ಹಂಗಾಗಿದೆ. ಇನ್ನೊಂದು ಚೂರು ಪ್ಲೇಟಿಗೆ ಹಾಕಿ ಕೈಗೆ ಅಂಟದಾಗೆ, ಅದು ಟೆಸ್ಟಿಂಗ್ ಅಷ್ಟೇ. ಅದು ಹೀಗೆ ನೋಡುವಾಗ ಕೈಗೆ ಅಂಟದಿದ್ರೆ ರೆಡಿ ಆಗಿದೆ ಅಂತ. ಆ್ಯಂಡ್ ನೊರೆ ಥರನೂ ಸ್ವಲ್ಪ ಡಿಫ್ರೆಂಟ್ ಬಂದಿದೆ ನೋಡಿ. ಕಲರ್ ನೋಡಿ, ಇವಾಗ ಆವಾಗಕ್ಕಿಂತ ಚೇಂಜ್ ಇದೆ, ಗೋಲ್ಡನ್ ಕಲರ್ ಬ್ರೌನ್ ಬರ್ತದೆ. ಸರಿ, ಕರೆಕ್ಟ್ ಆಗಿದೆ. ಹೌದು. ಇನ್ನು ಇದನ್ನು ಹಾಕಿ ಬಿಸಿ ಇದೆ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಚಾಕುಲಿ ಕಟ್ ಮಾಡಿದ್ರೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು.
ಇವಾಗಲೇ ಗಟ್ಟಿ ಆಗ್ತಾ ಬಂತು. ಸೊ ಇದೀಗ ರೆಡಿನಾ? ಹಾಂ, ರೆಡಿ ಆಗಿದೆ. ಬಿಸಿ ಬಿಸಿಯಾದ ಶುಂಠಿ ಬರ್ಫಿ ರೆಡಿ ಆಗಿದೆ. ತಿಂದು ರುಚಿ ನೋಡಿ ಹೇಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಹೌದು, ಓಕೆ. ಅರೋಮಾ ಸೂಪರ್ ಬರ್ತಾ ಇದೆ. ಥ್ಯಾಂಕ್ ಯು. ಹಾಂ, ಒಳ್ಳೆ ಘಮ ಬರ್ತಾ ಇದೆ. ಬಟ್ ಇವಾಗಲೇ ಇದನ್ನು ಟೇಸ್ಟ್ ನೋಡೋಕ್ಕಾಗಲ್ಲ, ಯಾಕೆಂತ ಹೇಳಿದರೆ ತೀರಾ ಬಿಸಿ ಇದೆ. ಆ್ಯಂಡ್ ಅದರ ಶೇಪನ್ನು ಕೂಡ ಅದು ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಬೇರೆ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಬೋದು. ಇನ್ನೇನು ಬರೀ 5-10 ನಿಮಿಷದಲ್ಲಿ ಇದು ತಣ್ಣಗಾಗೋಗುತ್ತೆ. ಆದರೆ ಅದಕ್ಕೂ ಮುಂಚೆ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಶುಂಠಿ ಬರ್ಫಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಶುಂಠಿಗೆ ಸ್ವಲ್ಪ ಹಾಲು, 1-2 ಚಮಚದಷ್ಟು ತೆಂಗಿನ ತುರಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 2 ಕಪ್ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಒಂದೆಳೆ ಪಾಕ ಬರುವವರೆಗೂ ಕುದಿಸಿ. ಆನಂತರ ರುಬ್ಬಿದ ಪೇಸ್ಟ್, ಚಿಟಿಕೆ ಉಪ್ಪು, 1/4 ಚಮಚದಷ್ಟು ಕರಿಮೆಣಸಿನ ಪುಡಿ, ಸ್ವಲ್ಪ ತುಪ್ಪ, ಏಲಕ್ಕಿ ಪುಡಿ ಹಾಕಿ ಮುದ್ದೆ ಬರುವವರೆಗೂ ಬೇಯಿಸಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ಆರೋಗ್ಯಕರ ಶುಂಠಿ ಬರ್ಫಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.